ಕುಂದಾಪುರ ತಾಲೂಕು ಗುಜ್ಜಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸಾಡು ಗುಜ್ಜಾಡಿ ಸಂಪರ್ಕ ಮಾರ್ಗದ ಮಧ್ಯೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಸಮೀಪದ ಜಾಗದಲ್ಲಿ ಕಸ ವಿಲೇವಾರಿ ಮಾಡುತ್ತಿದ್ದು ಮೀನು ಕೋಳಿಗಳ ತ್ಯಾಜ್ಯ ಮತ್ತು ಅಪ್ರಯೋಜಕ ವಸ್ತುಗಳನ್ನು ಈ ಸ್ಥಳದಲ್ಲಿ ಎಸೆದು ಪರಿಸರವನ್ನು ಮಲಿನ ಮಾಡುತ್ತಿದ್ದಾರೆ. ಇಲ್ಲಿ ತ್ಯಾಜ್ಯ ವಸ್ತುಗಳನ್ನು ಎಸೆಯುವುದರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ನಾಯಿಗಳ ಹಾವಳಿ ಮತ್ತು ದುರ್ವಾಸನೆಯಿಂದ ಸಂಚರಿಸಲು ತುಂಬಾ ಕಷ್ಟ ಸಾಧ್ಯ. ಈ ಭಾಗದಲ್ಲಿ ಹಿಂದೊಮ್ಮೆ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮದ ಸಿಬ್ಬಂದಿಗಳು ಸ್ವಚ್ಛ ಮಾಡಿದ್ರು ಸುತ್ತಮುತ್ತಲಿನ ಜನರು ತಮಗೆ ಬೇಡದ ವಸ್ತುಗಳನ್ನು ಎಸೆದು ಮಲಿನ ಮಾಡುತ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ತ್ಯಾಜ್ಯ ವಿಲೇವಾರಿ ಮಾಡಲು ನಿರ್ದಿಷ್ಟ ಸ್ಥಳವನ್ನು ಆಯ್ಕೆ ಮಾಡಿ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳುವುದರೊಂದಿಗೆ ಈ ಭಾಗದಲ್ಲಿ ಕಸ ಮತ್ತು ತ್ಯಾಜ್ಯ ವಸ್ತುಗಳನ್ನು ಎಸೆಯುವವರಿಗೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ತೂಗು ಫಲಕವನ್ನು ಹಾಕಿಸಬೇಕೆಂದು ಗುಜ್ಜಾಡಿ ನೈಕೋಡಿ ಪರಿಸರದ ನಿವಾಸಿ ಹಾಗೂ ದಿನನಿತ್ಯ ಅದೇ ಹಾದಿಯಲ್ಲಿ ಪ್ರಯಾಣಿಸುವ ರಾಜು ಎನ್ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಏರಿನಲ್ಲಿ ಇಂದ ಹಿಡಿದು ಗುಜ್ಜಾಡಿ ಮಂಕಿ ಕ್ರಾಸ್ನವರೆಗೂ ಎರಡೂ ಬದಿಗಳಲ್ಲಿ ಸಾಕಷ್ಟು ಕಸದ ರಾಶಿಗಳು ದಿನ ಬೀಳ್ತಾ ಇದೆ. ಈ ಕಸದ ರಾಶಿಗಳು ಬಹುಶಃ ಯಾವ ಗ್ರಾಮದಿಂದ ತಂದು ಹಾಕ್ತಾರೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಬೇರೆ ಬೇರೆ ರೀತಿಯ ತ್ಯಾಜ್ಯ ವಸ್ತುಗಳು, ಕೋಳಿ ತ್ಯಾಜ್ಯ ವಸ್ತುಗಳು, ಮೀನು ಮಾಂಸದ ತ್ಯಾಜ್ಯ ವಸ್ತುಗಳು, ಮನೆಗೆ ಬೇಡವಾದಂಥ ಆಹಾರ ಸಾಮಗ್ರಿ ವಸ್ತುಗಳು, ಹಾಗೆ ಬೇಡವಾದ ಎಲ್ಲ ವಸ್ತುಗಳನ್ನು ಕೆಲವು ಬಾರಿ ರಸ್ತೆಯ ಮೇಲೆ ಎಸೆತಾರೆ, ಕೆಲವು ಬಾರಿ ರಸ್ತೆಯ ಪಕ್ಕದಲ್ಲಿ ಎಸೆದು ಹೋಗ್ತಾರೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ತೊಂದರೆ ಆಗ್ತಾಯಿದೆ. ಅದಲ್ಲದೆ ಗಂಗೊಳ್ಳಿಯಿಂದ ಮೀನು ತುಂಬಿಕೊಂಡು ಹೋಗುವಂಥ ಲಾರಿಯವರು ಇಲ್ಲಿ ಮೀನಿನ ನೀರನ್ನು ಖಾಲಿ ಮಾಡಿ ಬಹುಶಃ ಅಲ್ಲಿ ಹೊಂಡದಲ್ಲಿ ಬಿಡ್ತಾರೆ. ಬೇಸಿಗೆ ಸಮಯದಲ್ಲಿ ಕೂಡ ನೀರು ನಿಂತು ಗಬ್ಬು ವಾಸನೆ ಬರ್ತಾ ಇದೆ. ಇದರಿಂದ ಇಲ್ಲಿ ಬೀದಿ ನಾಯಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬೀದಿ ನಾಯಿಗಳಿಂದಾಗಿ ಇಲ್ಲಿ ಭಾಸ್ಕರ್ ಪೈ ಪ್ರೌಢಶಾಲೆ ಗುಜ್ಜಾಡಿ ಇಲ್ಲಿಗೆ ಹೋಗುವಂಥ ಶಾಲಾ ವಿದ್ಯಾರ್ಥಿಗಳು ಹಲವಾರು ಬಾರಿ ನಾಯಿ ಅಟ್ಟಿಸಿಕೊಂಡು ಬಂದಂಥ ಘಟನೆಗಳು ಇವೆ. ಹಾಗೆ ರಾತ್ರಿ ಸಮಯದಲ್ಲಿ ಪಾದಚಾರಿಗಳು ಮತ್ತು ದ್ವಿಚಕ್ರ ವಾಹನದ ಸವಾರರು ಇಲ್ಲಿ ಹೋಗುವಾಗ ಅನೇಕ ಬಾರಿ ನಾಯಿಗಳು ಒಟ್ಟಿಸಿಕೊಂಡು ಬಂದು ಕೆಲವೊಂದು ತೊಂದರೆಗಳನ್ನು ಅನುಭವಿಸಿದಂಥ ಘಟನೆಗಳು ಇದೆ. ಇದನ್ನು ನಾನು ಮೌಖಿಕವಾಗಿ ಹಲವಾರು ಸಾರಿ ಸಂಬಂಧಪಟ್ಟಂಥ ಇಲಾಖೆಯವರಿಗೆ ತಿಳಿಸಿದ್ದೇವೆ. ಹಾಗೆ ಗುಜ್ಜಾಡಿ ಗ್ರಾಮ ಪಂಚಾಯತ್ನವರು ಇಲ್ಲಿ CC ಕ್ಯಾಮರಾವನ್ನು ಅಳವಡಿಸಿ ಹಲವಾರು ಬಾರಿ ಇಲ್ಲಿ JCB ತಂದು ಈ ಗ್ರಾಮದ ಕಸವನ್ನು ಸ್ವಚ್ಛತೆ ಮಾಡಿದ್ದಾರೆ. ಆದರೂ ಕೂಡ ಮತ್ತೆ ಬೇರೆ ಬೇರೆ ರೀತಿಯ ಕಸಗಳೆಲ್ಲ ಬೀಳ್ತಾ ಇದೆ. ರವಿರಾಜ್, V4 ನ್ಯೂಸ್, ಬೈಂದೂರು.